ಮಂಗಳೂರು ಹೊರವಲಯದ ಮರವೂರು ಸಮೀಪ ಪಲ್ಗುಣಿ ನದಿಯಲ್ಲಿ ವಿಷತ್ಯಾಜ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಮೀನುಗಳು ಸತ್ತು ಬಿದ್ದಿವೆ. ನೀರು ದುರ್ವಾಸನೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಸ್ಥಳಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ನದಿ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದೆ. ನದಿ ತಟದ ಬಾವಿಗಳ ನೀರು ಕೂಡ ಕಳೆದೆರಡು ದಿನಗಳಿಂದ ಕಲುಷಿತಗೊಂಡಿದ್ದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಬೈಕಂಪಾಡಿ ಕೈಗಾರಿಕಾ ವಲಯದಿಂದ ಸೇರುವ ತೋಕೂರು ಹಳ್ಳದ ತ್ಯಾಜ್ಯ ಎನ್ನಲಾಗ್ತಾ ಇದೆ. ಇದೇ ನದಿಯಿಂದ ಗುರುಪುರ, ಕಂದಾವರ, ಗಂಜಿಮಠ ಮತ್ತು ಪಡುಪೆರಾರ ಗ್ರಾಮ ಪಂಚಾಯತ್ಗಳಿಗೆ ಕುಡಿಯುವ ನೀರು ಪೂರೈಕೆಯಾಗ್ತಾ ಇದೆ. ಕಳೆದ ಒಂದು ದಶಕದಿಂದ ಇಂತಹ ಘಟನೆಗಳು ಈ ಪ್ರದೇಶದಲ್ಲಿ ಮತ್ತೆ ಮತ್ತೆ ಮರುಕಳಿಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಗ್ರಾಮ ಪಂಚಾಯತ್, ತಹಶೀಲ್ದಾರ್ ಸೇರಿ ಎಲ್ಲರಿಗೂ ದೂರು ನೀಡ್ತಾ ಇದ್ರೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ದಾರೆ. ನದಿ ತಟದ ಬೃಹತ್ ಕೈಗಾರಿಕೆಗಳು ಹರಿಸುವ ವಿಷತ್ಯಾಜ್ಯದಿಂದ ನೀರು ಕಲುಷಿತಗೊಳ್ಳುತ್ತಿದೆಯಾದರೂ ಜನವಸತಿಯಿಂದ ಹರಿಯುವ ಡ್ರೈನೇಜ್ ನೀರಿನಿಂದ ಈ ರೀತಿ ಆಗ್ತಾ ಇದೆ ಎಂದು ಅಧಿಕಾರಿಗಳು ತಿಪ್ಪೆ ಸಾರಿಸುತ್ತಿದ್ದಾರೆ. ಫಲ್ಗುಣಿ ನದಿಗೆ ತ್ಯಾಜ್ಯದ ನೀರು ಸೇರುತ್ತಿರುವ ಬಗ್ಗೆ ಮಹಾನಗರ ಪಾಲಿಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಎಚ್ಚರಿಕೆ ನೀಡಿದ್ರೂ ಅಧಿಕಾರಿಗಳು ಮಾತ್ರ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸ್ತಾ ಇದ್ದಾರೆ. ಇಂದು ಮತ್ತೊಂದು ಸಮಸ್ಯೆ ಕಂಡು ಬಂದಿದ್ದರಿಂದ ನಾಮಕಾವಸ್ಥೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಎಂದು ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪುನರಾವರ್ತನೆಯಾಗ್ತಾ ಇದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಜನತೆ ಮಾತ್ರ ತಮಗೂ ಫಲ್ಗುಣಿ ನದಿ ನಾಶ ಹೊಂದುತ್ತಿರುವುದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಮೌನವನ್ನ ವಹಿಸಿದ್ದಾರೆ ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ತೋಕೂರು ಹಳ್ಳ ಮತ್ತು ಫಲ್ಗುಣಿ ನದಿಯನ್ನು ನಿರಂತರವಾಗಿ ವಿಷಮಯಗೊಳಿಸುವಂಥ ಒಂದು ಕೆಲಸ ನಡೀತಾನೇ ಇದೆ. ಇವತ್ತು ಸಾವಿರಾರು ಮೀನುಗಳು ಸತ್ತು ಬಿದ್ದಿವೆ. ಇದು ಪ್ರಥಮ ಏನಲ್ಲ, 3-4 ವರ್ಷದ ಹಿಂದೆ ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಮೀನುಗಳು ಮರವೂರು ಬ್ರಿಡ್ಜ್ ಸಮೀಪ ಮತ್ತು ಅಲ್ಲಿನ ಡ್ಯಾಮ್, ಹಿನ್ನೀರಿನಲ್ಲಿ ಕುಡಿಯುವ ನೀರಿನ ಏನಿದೆ ವ್ಯವಸ್ಥೆಗೆ ಒಂದು ಡ್ಯಾಮ್ ಕಟ್ಟಿದ್ರು. ಅಲ್ಲೇ ಸುತ್ತಮುತ್ತ ದೊಡ್ಡ ಪ್ರಮಾಣದಲ್ಲಿ ಮೀನುಗಳು ಸತ್ತು ಬಿದ್ದಿದ್ದವು. ಆ ಸಂದರ್ಭದಿಂದಲೂ ಕೂಡ ಹಲವಾರು ರೀತಿಯಲ್ಲಿ ನಾವು ಜಿಲ್ಲಾಡಳಿತಕ್ಕೆ, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರುಗಳನ್ನು ಸಲ್ಲಿಸ್ತಾನೆ ಬಂದಿದ್ದೇವೆ. ಆದರೆ ಇದು ಜನವಸತಿಗಳಿಂದ ಬರ್ತಾ ಇದ್ದಂಥ ಡ್ರೈನೇಜ್ ನೀರು, ಅಂದರೆ ಅವರ ಮನೆಯಲ್ಲಿ ಗೃಹ ಬಳಕೆಯ ನಂತರ ಡ್ರೈನೇಜಿನ ನೀರೇನು ಉತ್ಪನ್ನ ಆಗುತ್ತೆ, ಅದು ಫಲ್ಗುಣಿ ನದಿಯನ್ನು ಸೇರಿ ಈ ರೀತಿಯಾದ ಮಾಲಿನ್ಯ ಉಂಟಾಗಿದೆ ಅನ್ನುವಂಥದ್ದನ್ನು ಒಂದು ರೀತಿಯ ತಿಪ್ಪೆ ಸಾರಿಸುವ ರೀತಿಯಾದಂಥ ಒಂದು ತನಿಖಾ ವರದಿಗಳು ಕೂಡ ಬಂದವು. ಆ ನಂತರನೂ ಕೂಡ ಹಲವಾರು ಸಂದರ್ಭದಲ್ಲಿ ನಾವು ತೋಕೂರು ಹಳ್ಳಕ್ಕೆ ಬೈಕಂಪಾಡಿ, ಪಣಂಬೂರು, ಕೂಳೂರು, SEZ, MRPL ಭಾಗದಿಂದ ಕೈಗಾರಿಕಾ ವಿಷಮಯ ತ್ಯಾಜ್ಯ ನೀರುಗಳನ್ನು ಹರಿಯಬಿಟ್ಟಿದ್ದನ್ನು ತುಂಬ ಸಲ ದೂರುಗಳನ್ನು ಕೊಟ್ಟಿದ್ದೀವಿ. ಆ ಕುರಿತು ಯಾವುದೇ ರೀತಿಯಾದಂಥ ಕಠಿಣ ಕ್ರಮಗಳು ಜಿಲ್ಲಾಡಳಿತ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಈವರೆಗೆ ಕೈಗೊಂಡಿಲ್ಲ.